ವಾಹಕರು ಅಂದ್ರೆ ಏನು? ದೇವರು ಬರುವಂತಹ ಆ ವೃತ್ತಿ ಮಾಡುವವರಿಗೆ ಬ್ರಹ್ಮವಾಹಕರು ಬಳಿ ಸಂಸ್ಕೃತದಲ್ಲಿ ಶಬ್ದ ಇದೆ. ದಕ್ಷಿಣ ಕನ್ನಡದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಇಲ್ಲಿಯಷ್ಟು ದೊಡ್ಡ ಪುಷ್ಪಕನ್ನಡಿಯೂ ಇಲ್ಲ, ಇಲ್ಲಿಯಷ್ಟು ವಿಜೃಂಭಣೆಯ ಜಾತ್ರೆಯೂ ಇಲ್ಲ, ಇಲ್ಲಿಯಷ್ಟು ದೊಡ್ಡ ಸವಾರಿಗಳೂ ಇಲ್ಲ. ಇದನ್ನೆಲ್ಲ ಮಾಡಿಕೊಂಡು ಬರಬೇಕಾದ್ರೆ ಒಬ್ಬರು ಇಬ್ಬರು ಬ್ರಹ್ಮವಾಹಕರಿಂದ ನಡೆಯುವಂಥ ಕೆಲಸ ಅಲ್ಲ. ಹಾಗಾಗಿ ತಲೆ ಇರೋದು ದೇವರ ಬೇರೆ ಯಾವ ವಸ್ತು ಅಲ್ಲಲ್ಲ. ಹಾಗಿರುವಾಗ ಆ ಒಂದು ಮಹಾಲಿಂಗೇಶ್ವರನ ಭಕ್ತಿಯಲ್ಲಿ ಎಣಿಸಿಕೊಂಡು ಅವನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ನಿಖರ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹತ್ತೂರ ಒಡೆಯ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರನ ಭವ್ಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಏಪ್ರಿಲ್ 10ರಿಂದ ಏಪ್ರಿಲ್ 20ರವರೆಗೆ, ಅಂದರೆ ಸುಮಾರು 10 ದಿನಗಳ ಕಾಲ ವಿವಿಧ ಸೇವೆಗಳು, 100 ಕಟ್ಟೆ ಪೂಜೆ, ಭವ್ಯ ರಥೋತ್ಸವ, ಹೀಗೆ ಅನೇಕ ಸೇವೆಗಳು ಮಹಾಲಿಂಗೇಶ್ವರನಿಗೆ ಸಮರ್ಪಿತವಾಗಲಿದೆ. ಇವುಗಳೆಲ್ಲದರ ಮಧ್ಯೆ ಮಹತ್ವಪೂರ್ಣವಾದಂತಹ ಪ್ರಧಾನ ಪಾತ್ರ ವಹಿಸುವವರು ಬ್ರಹ್ಮವಾಹಕರು. ಹಿಂದಿನ ಸ್ಟೋರಿಯಲ್ಲಿ ಪುಷ್ಪ ಕನ್ನಡಿ ಮತ್ತು ಉತ್ಸವ ಮೂರ್ತಿಯ ಬಗ್ಗೆ ತಿಳಿದುಕೊಂಡ್ವಿ. ಇದೀಗ ಅದನ್ನ ತಲೆಯ ಮೇಲೆ ಹೊತ್ತು ಅನೇಕ ಧಾರ್ಮಿಕ ಕಾರ್ಯಗಳನ್ನ ನಡೆಸಿಕೊಡುವಂತಹ ಬ್ರಹ್ಮವಾಹಕರ ಕುರಿತಾದ ಕುತೂಹಲಕಾರಿ ವಿಷಯಗಳನ್ನ ಅವರ ಬಳಿಯೇ ಮಾತನಾಡುತ್ತಾ ತಿಳ್ಕೊಳ್ಳೋಣ ಬನ್ನಿ. ಬ್ರಹ್ಮವಾಹಕರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಿಕ್ಕೆ, ದೇವರ ಸವಾರಿ, ದರ್ಶನ ಬಲಿ, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಿಕ್ಕೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಬ್ರಹ್ಮವಾಹಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಕುಂಬಳೆಯ ಗೋಪಾಲಕೃಷ್ಣ ಅಡಿಗರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ಮೊದಲಿಗೆ ಬ್ರಹ್ಮವಾಹಕರು ಅಂದ್ರೆ ಏನು? ಬ್ರಹ್ಮವಾಹಕರು ಹೇಳಿದರೆ ದೇವರು ಹೊರುವಂತಹ ಆ ವೃತ್ತಿ ಮಾಡುವವರಿಗೆ ಬ್ರಹ್ಮವಾಹಕರು ಬಳಿ ಸಂಸ್ಕೃತದಲ್ಲಿ ಶಬ್ದ ಇದೆ. ಹಾಗೆ ದೇವಲಕಾಳೆ ಅಂತ ಹೇಳುವಂಥ ಒಂದು ಕೆಲವು ಕ್ಷೇತ್ರದಲ್ಲಿ ಆ ಹೆಸರಲ್ಲಿ ಕರೀತಾರೆ. ಹಾಗೆ ಬ್ರಹ್ಮವಾಹಕರ ಹೇಳಿದರೆ ಹಿರಿದಾದ ಒಂದು ಗೌರವವಾಗಿ ಅದನ್ನು ನೋಡಿಕೊಳ್ಳುವಂಥ ಆ ಕೆಲಸ ಆದ ಕಾರಣ ಅದಕ್ಕೆ ಆ ರೀತಿಯ ಒಂದು ಶಬ್ದದಲ್ಲಿ ಕರೀತಾರೆ. ಸರ್, ಎಷ್ಟು ವರ್ಷಗಳಿಂದ ಈ ಒಂದು ಸೇವೆಯನ್ನ ಮಾಡಿಕೊಂಡು ಬಂದಿದ್ದೀರಾ? ಅಂದ್ರೆ ನೀವು ಕಾಸರಗೋಡಿನ ಕುಂಬಳೆಯವರು, ಅಲ್ಲಿಗೂ ಈ ಪುತ್ತೂರಿನ ಮಹಾಲಿಂಗೇಶ್ವರನಿಗೂ ಹೇಗೆ ನಂಟು ಬೆಳೆದದ್ದು? ನಮ್ಮ ಹಿರಿಯರಾಗಾಯಿತು, ಹಿರಿಯರ ಕಾಲದಲ್ಲಿ ಸಾಧಾರಣ ಒಂದು 60, 72, 80 ವರ್ಷದ ಹಿಂದೆ ನಮ್ಮ ತಂದೆಯವರು ಅವರು ಎಲ್ಲ ನಮ್ಮ ನಮ್ಮ ಕಣಿಪುರ ಕ್ಷೇತ್ರದಲ್ಲಿ ದೇವರು ಹೊರೋದು ಅಲ್ಲದೆ ಕಾಸರಗೋಡು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೊಂದು ಕ್ಷೇತ್ರದಲ್ಲಿ ಈ ಸೇವೆಯನ್ನು ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಪಕ್ಕದ ಉಪ್ಪಿನಂಗಡಿಯಲ್ಲಿಯೂ ನಾವು ಎಲ್ಲ ದಿವಸ ಆ ಮಖೆ ಉತ್ಸವಗಳು, ಅಲ್ಲಿ 3 ಸ್ವರದ ಮಖೆ ಉತ್ಸವಗಳಿದೆ, ಅದನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಪಕ್ಕದ ಇದು ಪಂಜ, ಬೆಳ್ಳಾರೆ, ಶಿಶಿಲ ಮುಂತಾದ ಕ್ಷೇತ್ರದಲ್ಲಿ ತಂದೆಯವರು ಕೆಲಸ ಮಾಡ್ತಾಯಿದ್ರು. ಅಲ್ಲಿಯ ಉತ್ಸವಗಳನ್ನು ನೋಡಿ ಅದರಲ್ಲಿಯೂ ವಿಶೇಷವಾಗಿ ಕೈಬಿಟ್ಟು ದರ್ಶನ ಬಲಿ ಮಾಡುವಂಥದ್ದು. ಹಾಗೆ ಅದು ಕೆಲವೊಂದು ಕ್ಷೇತ್ರದಲ್ಲಿ ಪ್ರಧಾನ 2 ಬಲಿಗೆ ಕೈಬಿಟ್ಟು ದರ್ಶನ ಬಲಿ ಮಾಡೋದು, ಮತ್ತು ಅಲ್ಲಿಯ ಕೆಲವು ವಿಶೇಷವಾಗಿ ದೈವಗಳ ಭೇಟಿ ಇರುವಂಥ ಕ್ಷೇತ್ರಗಳು ಉತ್ಸವ ಕಾಲದಲ್ಲಿ ಅಂಥ ಕ್ಷೇತ್ರ ಕೆಲಸ ಕಾರ್ಯಗಳಿಗೆ ಆ ದಿವಸದ ಉತ್ಸವಗಳಿಗೆಲ್ಲ ನಮ್ಮ ಹಿರಿಯರನ್ನು ಕರೆದು ತಂದೆಯವರು ಹೋಗಿ ಮಾಡ್ತಾಯಿದ್ರು. ಅದನ್ನು ಆ ಉತ್ಸವಗಳನ್ನು ಅಲ್ಲಿ ಆ ವಿಜೃಂಭಣೆಯನ್ನು ಆ ಒಂದು ದರ್ಶನ ಬಲಿಯನ್ನು ನೋಡಿ ನಮ್ಮ ಕ್ಷೇತ್ರದಲ್ಲಿಯೂ ಹಾಗೆ ಒಂದು ವಿಶೇಷವಾಗಿ ಒಂದು ದಿವಸಕ್ಕೆ ಅವರನ್ನು ಕರಿಬೇಕು ಅಂತ ಹೇಳಿ ಇಲ್ಲಿ ಮೊದಲಿಂದಲೇ ಹೆಚ್ಚು ಕಮ್ಮಿ ಇಲ್ಲೇ ಕೆಲಸ ಮಾಡಿಕೊಂಡಿದ್ದವರು, ಇಲ್ಲೇ ದೇವರ ಚಾಕರಿ ಮಾಡಿಕೊಂಡಿದ್ದವರು, ಕೀಲ್ಶಾಂತಿ ವಿಭಾಗದಲ್ಲಿದ್ದವರು ಶ್ರೀನಿವಾಸ ಪುತ್ತೂರಾಯ ಅಂತ ಹೇಳಿದ್ದಾರೆ. ಅವರು ನಮ್ಮ ಉತ್ಸವವನ್ನು ನೋಡಿ ನಮ್ಮನ್ನು ಅವರು ಕರೆದು ಒಂದು ಬಲಿಗೆ ನೀವು ಬರಬೇಕು ಅಂತ ಹೇಳಿ ಇಲ್ಲಿಯ ಆಡಳಿತಾಧಿಕಾರಿಯವರನ್ನು ಕೇಳಿಕೊಂಡು ಹಾಗೆ ನಮ್ಮನ್ನು ಇಲ್ಲಿಗೆ ತಂದೆಯವರನ್ನು ಬರಮಾಡಿಕೊಂಡು ಇಲ್ಲಿಂದ ಅವರ ಈ ಮಹಾಲಿಂಗೇಶ್ವರನ ಸೇವೆ ಮಾಡಲಿಕ್ಕಿದ್ದ ಆ ಒಂದು ವ್ಯವಸ್ಥೆ ಪ್ರಾರಂಭ ಆಯಿತು. ಇಡೀ ಸೌತ್ ಕೇಂದ್ರದಲ್ಲಿ, ಅಂದರೆ ದಕ್ಷಿಣ ಕನ್ನಡದಲ್ಲಿಯೂ ಕಾಸರಗೋಡು ಜಿಲ್ಲೆಯಲ್ಲಿಯೂ ಇಲ್ಲಿಯಷ್ಟು ದೊಡ್ಡ ಪುಷ್ಪಕನ್ನಡಿಯೂ ಇಲ್ಲ, ಇಲ್ಲಿಯಷ್ಟು ವಿಜೃಂಭಣೆಯ ಜಾತ್ರೆಯೂ ಇಲ್ಲ, ಇಲ್ಲಿಯಷ್ಟು ದೊಡ್ಡ ಸವಾರಿಗಳೂ ಇಲ್ಲ. ಇದನ್ನೆಲ್ಲ ಮಾಡಿಕೊಂಡು ಬರಬೇಕಾದ್ರೆ ಒಬ್ಬರು ಇಬ್ಬರು ಬ್ರಹ್ಮವಾಹಕರಿಂದ ನಡೆಯುವಂಥ ಕೆಲಸ ಅಲ್ಲ. ಹಾಗಾಗಿ ನಮ್ಮೊಟ್ಟಿಗೆ ಇದ್ದು ಕಲ್ತಂಥ ಹುಡುಗರನ್ನು ಸಹ ಸೇರಿಸಿಕೊಂಡು ಈಗ ನಾವು ಮಾಡ್ತಾ ಇದ್ದೇವೆ. ಹೇಗನಿಸ್ತದೆ ಸರ್? ಕೆಲವೊಮ್ಮೆ ದಿನಗಟ್ಟಲೆ 8 ಕಿಲೋಮೀಟರ್ಗಿಂತಲೂ ಹೆಚ್ಚಾಗಿ ಹೋಗ್ಬೇಕಾಗುತ್ತೆ, ರಸ್ತೆಗಳು ಸರಿ ಇರುವುದಿಲ್ಲ, ಏರು ತಗ್ಗು ಅದೆಲ್ಲ ಇರಬೇಕಾದ್ರೂ ದೇವರನ್ನ ಅಷ್ಟು ಭಾರದ ಪುಷ್ಪ ಕನ್ನಡಿಯನ್ನು ಹೊತ್ಕೊಂಡು ಸಾಗುವಾಗ ಅದು ಹೇಗೆ ಅನಿಸ್ತದೆ? ಅವಭೃತ ಸ್ನಾನದಲ್ಲಂತೂ 13 ಕಿಲೋಮೀಟರ್ ಅಷ್ಟು ನೀವು ದೂರ ಪಯಣ ಮಾಡಬೇಕಾಗುತ್ತೆ. ಇದೆಲ್ಲ ಹೇಗೆ ಅನಿಸ್ತದೆ ಸರ್? ಇದರ ಅನುಭವಗಳು ಹೇಗಿರ್ತದೆ? ಮಹಾಲಿಂಗೇಶ್ವರನ ಸೇವೆ ಅಂತ ಹೇಳಿದರೆ
ಭಕ್ತಿಯಲ್ಲಿ ನಾವು ಮಾಡ್ತೇವೆ. ಅಲ್ಲಿಂದ ನಾವು ಕಣಿಪುರೇಶನ ಸನ್ನಿಧಿಯಿಂದ ಹೊರಡುವಾಗ ಅವನ ಹತ್ರ ಒಂದು ಕೇಳಿಕೊಂಡೇ ಹೊರಡುದು, ನಿನ್ನ ಜನ ಆಗಿ ನಮ್ಮನ್ನು ನಿನ್ನ ಪ್ರತಿನಿಧಿಯಾಗಿ ಕಳಿಸಿಕೊಡು, ಆ ಮಹಾಲಿಂಗೇಶ್ವರನ ಸೇವೆ ಚಂದಲ್ಲಿ ನಡೆಸಿಕೊಡು ಅಂತೇಳಿ. ಶಾರೀರಿಕ ಅಸೌಖ್ಯಗಳಿಗೂ ಬರ್ತದೆ ಕೆಲವು ಸಲ, ಕೆಲವೊಂದು ಸಲ ಕಾಲಿಗೆ ನೋವುಗಳು ಆಗ್ತದೆ. ಯಾಕೆ ಹೇಳಿದ್ರೆ ಈ ಬರೀ ಕಾಲಲ್ಲಿ ಈ ಕಲ್ಲು ಮಣ್ಣು ಹೋದೋ ದಾರಿಯಲ್ಲೇ ಸರಿ ಇರುವುದಿಲ್ಲ, ಅಲ್ಲೇ ನಡ್ಕೊಂಡು ಹೋಗಬೇಕು. ತಲೆ ಇರಲಿರೋದು ದೇವರ, ಬೇರೆ ಯಾವ ವಸ್ತು ಅಲ್ಲಲ್ಲ. ಹಾಗಿರುವಾಗ ಆ ಒಂದು ಮಹಾಲಿಂಗೇಶ್ವರನ ಭಕ್ತಿಯಲ್ಲಿ ಎಣಿಸಿಕೊಂಡು ಅವನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಇಷ್ಟು ಸಮಯ ಆಗ್ತಾ ಉಂಟು. ನಮಗೂ ಶಾರೀರಿಕವಾಗಿ ಕೆಲವು ಸೌಖ್ಯಗಳು ಇದೆ, ಇಲ್ಲಿ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆಗುವಷ್ಟು ಸಮಯ ಆ ಮಹಾಲಿಂಗೇಶ್ವರ ನಮಗೆ ಶಕ್ತಿ ಕೊಡ್ತಾನೆ, ಅಷ್ಟು ಸಮಯ ಅವನ ಸೇವೆಯನ್ನು ಮಾಡಬೇಕು ಅಂತ ಹೇಳೋ ಒಂದು ಉದ್ದೇಶದಲ್ಲಿ ಈಗ ಕೆಲಸ ನಡೆಸ್ತಾ ಇದ್ದೇವೆ. ಈ ದರ್ಶನ ಬಲಿ ಸಮಯದಲ್ಲಿ ವಿಶೇಷವಾಗಿ ಪುತ್ತೂರು ಮಹಾಲಿಂಗೇಶ್ವರ ಕ್ಷೇತ್ರ ದರ್ಶನ ಬಲಿಯಲ್ಲಿ ಈ ಕೈಬಿಟ್ಟು ಮಾಡುವುದು, ಒಂದು ದರ್ಶನ ಬಲಿ ಇರುವುದು, ಅದರಲ್ಲಿ ಕೈಬಿಟ್ಟು ಮಾಡುವುದು ಅಂತ ಹೇಳಿದರೆ ಅದು ಪ್ರಯಾಸದ ಕೆಲಸವೇ. ಯಾಕೆ ಹೇಳಿದರೆ ಒಳಾಂಗಣದಲ್ಲಿ ಬೆಳಗಿನ ಉತ್ಸವಗಳು, ಹೊರಾಂಗಣದಲ್ಲಿ ರಾತ್ರಿ ಉತ್ಸವಗಳು ನಡೀತಾ ಉಂಟು. ಒಳಾಂಗಣದಲ್ಲಿ ಅದರಲ್ಲಿ ಈ ಜನಗಳು ಭಕ್ತಾದಿಗಳು ತುಂಬಿಕೊಂಡು ಆ ಸ್ಥಳದ ಅವಕಾಶಗಳು ಕಡಿಮೆ ಇರ್ತದೆ. ನಾವು ಕೈ ಬಿಟ್ಟುಕೊಂಡು ಉತ್ಸವಾದಿಗಳು ಮಾಡುವ ಸಮಯದಲ್ಲಿ ನಮ್ಮ ಶರೀರದ ಆ ಒಂದು ಹಿಡಿತವನ್ನು ನಿಲ್ಲಿಸಲಿಕ್ಕೆ ಬೇಕಾಗಿ ಕೆಲವೊಂದು ಸುತ್ತುಗಳೆಲ್ಲ ಆ ದರ್ಶನ ಬಲಿಯಲ್ಲಿ ನಡೀತದೆ. 2-3 ಥರದ ಸುತ್ತುಗಳು ನಾವು ಕೈಬಿಟ್ಟು ಮಾಡ್ತೇವೆ. ಆ ಸಮಯದಲ್ಲಿ ಈ ಜನರ ನೂಕು ನುಗ್ಗಲು ಅದು ಸ್ಥಳಾವಕಾಶ ಕಮ್ಮಿ ಮಾಡಿಕೊಂಡು ನಮಗೆ ಅಲ್ಲಿ ನಮ್ಮ ಕಾರ್ಯಗಳು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಪ್ರಯಾಸ ಆಗ್ತದೆ. ಯಾವಾಗಲೂ ದೇವರ ಎದುರು ಭಾಗದಲ್ಲಿ, ದೇವರ ಎದುರು 2 ಜನ ಕೈ ದೀಪ ಅಂತ ಹೇಳ್ತಾರೆ, ಆ ವರ್ಗದವರಲ್ಲಿ ನಿಲ್ಲಬೇಕು. ಅದರ ಎದುರು ಭಾಗದಲ್ಲಿ ವಾದ್ಯ ಮೇಳದವರು ಇರ್ತಾರೆ, ಚಂಡೆಯವರ ಯಾರು ಇರ್ತಾರೆ ಅವರು ಇರ್ತಾರೆ. ಅದರ ಎದುರು ಭಾಗದಲ್ಲಿ ನಮ್ಮ ನಿಶಾನೆಯವರು ಅವರು ಇರ್ತಾರೆ. ಅದೆಲ್ಲ ದೇವರ ಒಂದು ಕಲ್ಪನೆ. ಒಂದು ರಾಜನು ಹೇಗೆ ಬರ್ತಾನೆ ರಾಜವೀಧಿಯಲ್ಲಿ, ಅಥವಾ ರಾಜನಿಗೆ ಯಾವ ರೀತಿ ಸ್ವಾಗತ ಮಾಡ್ತಾರೆ, ಬಹುಶಃ ಈ ಭಾರತ ದೇಶದಲ್ಲಿ ಇಲ್ವಾ ಅಂತ ಕಾಣ್ತದೆ ನನ್ನ ಅಭಿಪ್ರಾಯ. ನಾನೇನು ನಮ್ಮ ಈ ಊರು ಬಿಟ್ಟು ಬೇರೆ ಪರವರೆಲ್ಲ ಈ ಪುಷ್ಪ ಕನ್ನಡಿ ಬರುವ ಉತ್ಸವಗಳು ಇಲ್ಲ, ಕಾಣುವ ಮಟ್ಟಿಗೆ ಹಾಗೆ ಕಾಣ್ತದೆ. ನಡ್ಕೊಂಡು ಅಷ್ಟು ದೂರ ಹೋಗಬೇಕಾದ್ರೆ ಈ ದೇವರ ಎದುರು ಭಾಗದಲ್ಲಿಯೂ ಹಿಂಭಾಗದಲ್ಲಿಯೂ ಎಲ್ಲ ಭಕ್ತ ಸಮೂಹಗಳು ಸೇರಿಕೊಂಡು ಆ ಮಹಾಲಿಂಗೇಶ್ವರನ ಸ್ತುತಿ ಮಾಡಿಕೊಂಡು ಗೋವಿಂದ ಹಾಕಿಕೊಂಡು ಹೋಗುವ ಆ ಒಂದು ಸನ್ನಿವೇಶದಲ್ಲಿಯೇ ನಮಗೆ ನಮ್ಮ ಕಾಲು ಮುಂದೆ ಮುಂದೆ ಹೋಗ್ತಾ ಇರ್ತದೆ, ಯಾವ ಆಯಾಸಗಳು ಗೊತ್ತಾಗ್ತಾ ಇಲ್ಲ. ಹಾಗೆ ಅಷ್ಟು ವಿಶೇಷವಾಗಿ ಅಲ್ಲಿ ಇದು ಆ ರೀತಿಯ ವಿಶೇಷಗಳು ಈ ಕ್ಷೇತ್ರದಲ್ಲಿ, ಇದು ಯಾವ ಕ್ಷೇತ್ರದಲ್ಲಿ ಇಲ್ಲದಂಥ ವಿಶೇಷ. ಪುನಃ ಮತ್ತು ಹೇಳುವುದಿದ್ರೆ ಈ ಉತ್ಸವ ಕಾಲದಲ್ಲಿ ಈ ದಂಡನಾಯಕನ ಭೇಟಿಯಾಗುವುದು, ಉಳ್ಳಾಳ್ತಿಯ ಭೇಟಿಯಾಗುವುದು, ಅದು ಇಲ್ಲಿ ಒಂದು ವಿಶೇಷವೇ. ಯಾಕೆ ಹೇಳಿದರೆ ಉಳ್ಳಾಳ್ತಿ ಹೇಳುವುದು ದೈವ ಸಂಭೂತವಾದ ಒಂದು ಶಕ್ತಿ, ಮಹಾಲಿಂಗೇಶ್ವರ ದೈವ ಸಂಭೂತವಾದ ಒಂದು ಶಕ್ತಿ. ಆದರೆ ಅದು ಎರಡನ್ನು ಭೇಟಿ ಅಂತ ಹೇಳಿದರೆ, ಉಳ್ಳಾಳ್ತಿ ಹೇಳಿದರೆ ನಾವು ಪಾರ್ವತಿ ಅಂತ ಹೇಳುವ ಒಂದು ಭಾವನೆಯಲ್ಲಿ ನಮ್ಮ ಇಲ್ಲಿಯ ಒಂದು ಪರಿಸರದಲ್ಲಿ ಈ ಕ್ಷೇತ್ರದಲ್ಲಿ ಅದು ಆ ಒಂದು ಸ್ಥಾನ ಇದೆ. ಅದಕ್ಕೆ ದೇವರನ್ನು ಶಿವನ ಮಡದಿಯಾದ ಪಾರ್ವತಿಯೇ ಆ ಶಿವನನ್ನು ನೋಡಲಿಕ್ಕೆ ಬೇಕಾಗಿ ಅಲ್ಲಿಂದ ದೈವಾದ ಸಂಭೂತೆಯಾದ ಉಳ್ಳಾಳ್ತಿ, ಆ ಪಾರ್ವತಿಯ ಸ್ವರೂಪದಲ್ಲಿರುವ ಉಳ್ಳಾಳ್ತಿ ಆ ದಂಡನಾಯಕ ಸಹಿತವಾಗಿ ಆ ಭಂಡಾರ ಬಂದು ಇಲ್ಲಿ ಭೇಟಿಯಾಗುವುದು. ಭೇಟಿ ಮಾಡಿ ಇಲ್ಲಿಯ ಆ ಕೆರೆಯಾಯನ ಉತ್ಸವವನ್ನು, ಮಹಾಲಿಂಗೇಶ್ವರನಿಗೆ ಆಗುವಂತಹ ವಿಶೇಷವಾದ ಕೆರೆಯಾಯನ ಉತ್ಸವ, ಮಾರನೇ ದಿನದ ದರ್ಶನ ಬಲಿ, ಅದರ ಆ ದಿವಸದ ರಾತ್ರಿಯ ಆ ರಥೋತ್ಸವ, ಮಹಾಬ್ರಹ್ಮ ರಥೋತ್ಸವ, ಅದನ್ನೆಲ್ಲ ನೋಡಿ ಅವರ ಆ ಮೂಲ ಸ್ಥಾನಕ್ಕೆ ಅದು ತಿರುಗಿ ಹೋಗುವಂಥ ಒಂದು ವಿಶೇಷ ಇಲ್ಲಿ. ಇದೆಲ್ಲ ಯಾವ ಕ್ಷೇತ್ರದಲ್ಲಿಯೂ ಇಲ್ಲ, ಅದು ಒಂದು ವಿಶೇಷವೇ ಇಲ್ಲಿ. ದರ್ಶನ ಬಲಿ ಕ್ಷಣ ಆ ಸಮಯದಲ್ಲಿ ಆ ವಾದ್ಯ ಮೇಳಗಳ ಆ ಘೋಷ ನಡೀತಾ ಇರುವ ಸಮಯದಲ್ಲಿ ಆ ಒಂದು ಮಹಾಲಿಂಗೇಶ್ವರನ ನಾವು ತಲೆಯಲ್ಲಿಟ್ಟುಕೊಂಡು ಯಾವ ರೀತಿ ನೆನೆಸಿಕೊಂಡು ಆ ಒಂದು ಆವೇಶದಿಂದ ಆ ದರ್ಶನಗಳು ಬರ್ತದೆ. ಒಂದು ಕ್ಷಣ ಮಾತ್ರದಲ್ಲಿ ಆ ದರ್ಶನಗಳ ಕಳೆದು ಅಲ್ಲಿಂದ ಕೈ ಬಿಟ್ಟುಕೊಂಡು ನಾವು 3 ರೀತಿಯ ಪ್ರದಕ್ಷಿಣೆಗಳು, ಚಕ್ರ ಸುತ್ತು, ಶಂಖ ಸುತ್ತು, ಹಾಗೆ ಆ ಸರ್ಪ ಸುತ್ತು ಅಂತ ಹೇಳಿ ಆ ಸುತ್ತುಗಳನ್ನು ನಾವು ಮಾಡ್ತೇವೆ. ಆ ಕ್ಷಣಗಳು ಹೇಳಿದರೆ ಬರೀ ಅದ್ಭುತವಾದ ಕ್ಷಣ. ಅದು ಅಂಥ ಕ್ಷಣದಲ್ಲಿ ನಮಗೆ ನಾವು ಏನು ಮಾಡ್ತೇವೆ ಅಂತೇಳಿ
ನಮಗೂ ಕೆಲವೊಂದು ಅರಿವಳಿಕೆ ಇರುವುದಿಲ್ಲ. ಹೇಳಿದರೆ ತಲೆಯಲ್ಲಿ ದೇವರನ್ನು ಇಟ್ಟುಕೊಂಡು ಮಾಡುವಂಥ ಆ ಸಂದರ್ಭದಲ್ಲಿ ಎಷ್ಟೋ ಭಕ್ತಾದಿಗಳು ನಮ್ಮ ಮೇಲೆ ಗೌರವಯುತವಾಗಿ ಆ ಮಹಾಲಿಂಗೇಶ್ವರನ ಎನಿಸಿಕೊಂಡು ನಮ್ಮನ್ನು ನೋಡ್ತಾ ಇದ್ದರು. ನಾವು ಅವರನ್ನೆಲ್ಲವನ್ನು ಸಮಾನವಾಗಿ ನಾವು ನೋಡ್ತಾ ಇರ್ತೇವೆ. ಅವ ಹಾಗೆ ಇವ ಹೀಗೆ ಹೇಳುವಂಥ ಯಾವುದೇ ಭಾವನೆಗಳು ಆ ಸಮಯದಲ್ಲಿ ಏನೇನು ಘಟನೆಗಳು ನಡೀತದೆ ಯಾವುದು ನಮ್ಮ ಮನಸ್ಸಿಗೆ ಬರೋದು ಇಲ್ಲ, ಬರಬಾರದು. ಆ ರೀತಿಯಲ್ಲಿ ಆ ಒಂದು ಸನ್ನಿವೇಶಗಳು ಆ ದೇವರ ಸೇವೆಗಳು ನಡೀತದೆ. ಈ ಒಂದು ಬ್ರಹ್ಮವಾಹಕರ ಪರಂಪರೆ ಹೀಗೆ ನಿಮ್ಮ ನಂತರ ಮುಂದುವರಿಲಿಕ್ಕೆ ನೀವು ಯಾವ ರೀತಿ ಪ್ರಯತ್ನ ಪಡ್ತಿದ್ದೀರಾ? ನಿಮ್ಮ ಶಿಷ್ಯ ವರ್ಗಕ್ಕೆ ಯಾವ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದೀರಾ? ಬ್ರಹ್ಮವಾಹಕ ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಅದೇ ಈಗ ಹೇಳಿದಾಗ ಅತಿಯಾದ ಶ್ರದ್ಧೆಗಳು, ಭಕ್ತಿಗಳು, ಅನುಷ್ಠಾನಗಳು ಬೇಕು. ಎಲ್ಲರನ್ನೂ ಆ ಫೀಲ್ಡಿಗೆ ಆ ಒಂದು ಕೆಲಸ ಕಾರ್ಯಗಳಿಗೆ ಕರೆದರೂ ಬರುವುದಿಲ್ಲ. ಈಗ ಏನಾಗಿದೆ ಅಂತ ಹೇಳಿದರೆ ಪೂರ್ವಕಾಲ ಮೊದಲನ ಕಾಲದವರು ಏನೆಲ್ಲ ಯಾವುದೇ ವೃತ್ತಿಯಲ್ಲಿ ಅವರವರ ವೃತ್ತಿಗಳು ಯಾವ ವೃತ್ತಿಗಳು ಮಾಡ್ತಾ ಇದ್ರು ಆ ವೃತ್ತಿಗೆ ಅವರ ಮಕ್ಕಳು ಬರ್ತಾ ಇಲ್ಲ. ಈಗ ಅದೇ ಪರಿಸ್ಥಿತಿ ನಮ್ಮದಲ್ಲಿ ಆಗಿದೆ ಈಗ. ಹಾಗೆಂತಲೇ ಒಳ್ಳೆಯ ಅದಕ್ಕೆ ಮನೆತನಗಳು ಬೇಕು. ಎಷ್ಟೋ ಮಕ್ಕಳು ಬರ್ತಾರೆ, ನಮಗೂ ದೇವರು ಹೊರಬೇಕು, ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆದರೆ ನಾವು ಹಾಗೆ ಸ್ವಂತ ತೀರ್ಮಾನದಲ್ಲಿ ಕೊಡುವಾಗಿಲ್ಲ. ಅವರ ಅನುಭವಗಳು, ಅವರ ಯಾವ ರೀತಿಯ ಶಾರೀರಿಕ ದೃಢತೆಗಳು ಉಂಟು ಅದನ್ನೆಲ್ಲ ನೋಡಿ ಆ ಕೆಲಸಕ್ಕೆ ಕರಿಬೇಕು. ಈಗ ನಮ್ಮ ಮನೆತನದಲ್ಲಿ ನಮ್ಮ ಆ ಪರಂಪರೆ ಮುಂದುವರಿಸಲಿಕ್ಕೆ ಈಗ ನಮ್ಮ ಶಿಷ್ಯವರ್ಗದವರು ಹೇಗೂ ಇದ್ದಾರೆ. ಅದರೊಂದಿಗೆ ನಮ್ಮ ಅಣ್ಣನ ಮಗನ ಮಕ್ಕಳು ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರೀಗ ಒಳ್ಳೆಯ ಅದರಲ್ಲಿ ಶ್ರದ್ಧೆ ಇದೆ, ಒಳ್ಳೆಯ ಆ ಒಂದು ಆಲೋಚನೆ ಇದೆ. ಅವರಿಗೆಲ್ಲ ನಾವು ಸ್ವಲ್ಪ ಈಗ ಏನು ಅಂತ ಹೇಳಿದರೆ ಅಂಥ ಕೆಲಸ ಮಾಡಲಿಕ್ಕಿದ್ದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆಗೆ ಯಾರು ಬರ್ತಾರೆ ಅಂತ ಹೇಳುವಾಗಿಲ್ಲ. ಯಾಕೆ ಹೇಳಿದರೆ ಎಲ್ಲರೂ ಕಲಿತು ಒಳ್ಳೊಳ್ಳೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾ ಇದ್ದಾರೆ. ಈ ಕೆಲಸದಲ್ಲಿ ನಾವು ಹೇಳಿದ್ದಕ್ಕೆ ಬರ್ತಾ ಇದ್ದಾರೆ. ಒಟ್ಟಿಗೆ ಸೇರಿಕೊಂಡು ಅದನ್ನು ಕೈಯಲ್ಲಿ ತೆಗೆಯುವುದಾಗಲಿ, ತಲೆಗೆ ಇಡುವುದಾಗಲಿ, ಒಳ ಸುತ್ತಲ್ಲಿ ತರುವುದಾಗಲಿ ಎಲ್ಲ ಮಾಡ್ತಾ ಇದ್ದಾರೆ. ಮುಂದೆ ಹಾಗೆ ಮುಂದುವರಿಬೇಕು ಅಂತೇಳಿ ನಮ್ಮೆಲ್ಲರ ಆಶಯ. ಆದರೆ ಅದು ಕಲಿತು ಉದ್ಯೋಗ ಸಿಕ್ಕಿದ ಮೇಲೆ ಬರ್ತಾರಾ ಇಲ್ವ ಅಂತ ನಮಗೆ ಹೇಳುವಾಗಿಲ್ಲ. ಯಾಕೆ ಹೇಳಿದರೆ ಈ ಬ್ರಹ್ಮವಾಹಕರಂತಲ್ಲ, ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಎಲ್ಲ ವಿಭಾಗದಲ್ಲಿಯೂ ಸಹ ಆ ಹಿರಿಯರು ಮಾಡಿಕೊಂಡಂಥ ಆ ಕೆಲಸವನ್ನು ಅವರ ಮಕ್ಕಳು ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಉದ್ಯೋಗ ಒಂದೇ ಹೇಳಿಕೊಂಡು ಮುಂದೆ ಒಂದೊಂದು ಉದ್ಯೋಗದಲ್ಲಿ ಮುಂದುವರಿತಾ ಇದ್ದಾರೆ. ಹಾಗೆ ಇದು ನಿಲ್ಲಬಾರದು ಅಂತ ಹೇಳುವ ಭಾವನೆಯಲ್ಲಿ ಈಗ ನಮ್ಮೊಂದಿಗೆ ಬರುವ ಶಿಷ್ಯವರ್ಗದವರು ನಮ್ಮೊಟ್ಟಿಗೆ ಇದ್ದಾರೆ. ಅದೇ ರೀತಿ ನಮ್ಮ ಮನೆಯ ಮಕ್ಕಳನ್ನು ಸಹ ನಾವು ಈಗ ಸ್ವಲ್ಪವೇ ಅವರಿಗೆ ಆ ಕೆಲಸದಲ್ಲಿ ಮುಂದುವರಿಲಿಕ್ಕಿದ್ದಂತಹ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಹಾಲಿಂಗೇಶ್ವರ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಅನುಗ್ರಹಿಸಿ ಅದರಲ್ಲಿ ಮುಂದುವರಿಯುವಂತಹ ಭಾವನೆಗಳು ಅವರಿಗೆ ಕೊಡಬೇಕು ಅಂತ ಹೇಳಿ ಆ ಒಳ್ಳೆ ಮನಸ್ಸು ಅವರಿಗೆ ಕೊಡಬೇಕು ಅಂತೇಳಿ ನಾವು ದೇವರಲ್ಲಿ ಕೇಳಿಕೊಳ್ಳುದು. ನೋಡಿದ್ರಲ್ಲ ವೀಕ್ಷಕರೇ, ಬ್ರಹ್ಮವಾಹಕರ ಜೀವನ ಶೈಲಿ, ಅವರ ಪರಂಪರೆ ಹಾಗೂ ಅನುಭವಗಳ ಕುರಿತು ತಿಳ್ಕೊಂಡ್ವಿ. ಇದೇ ತರಹದ ಎಕ್ಸ್ಕ್ಲೂಸಿವ್ ಸ್ಟೋರಿಗಳಿಗೆ ನೋಡ್ತಾ ಇರಿ ನಿಖರ ನ್ಯೂಸ್. ಬ್ರಹ್ಮವಾಹಕರು ಅಂದ್ರೆ ಏನು? ದೇವರು ಬರುವಂತಹ ಆ ವೃತ್ತಿ ಮಾಡುವವರಿಗೆ ಬ್ರಹ್ಮವಾಹಕರು ಹೇಳಿ ಸಂಸ್ಕೃತದಲ್ಲಿ ಶಬ್ದ ಇದೆ. ದಕ್ಷಿಣ ಕನ್ನಡದಲ್ಲಿಯೂ ಕಾಸರಗೋಡು ಜಿಲ್ಲೆಯಲ್ಲಿಯೂ ಇಲ್ಲಿಯಷ್ಟು ದೊಡ್ಡ ಪುಷ್ಪಕ ನಡಿಯೂ ಇಲ್ಲ, ಇಲ್ಲಿಯಷ್ಟು ವಿಜೃಂಭಣೆಯ ಜಾತ್ರೆಯೂ ಇಲ್ಲ, ಇಲ್ಲಿಯಷ್ಟು ದೊಡ್ಡ ಸವಾರಿಗಳು ಇಲ್ಲ. ಇದನ್ನೆಲ್ಲ ಮಾಡಿಕೊಂಡು ಬರಬೇಕಾದ್ರೆ ಒಬ್ಬರು ಇಬ್ಬರು ಬ್ರಹ್ಮವಾಹಕರಿಂದ ನಡೆಯುವಂಥ ಕೆಲಸ ಅಲ್ಲ. ಹಾಗಾಗಿ ಅಲ್ಲೇ ಇರೋದು ದೇವರ ಬೇರೆ ಯಾವ ವಸ್ತು ಅಲ್ಲಲ್ಲ. ಹಾಗಿರುವಾಗ ಆ ಒಂದು ಮಹಾಲಿಂಗೇಶ್ವರನ ಭಕ್ತಿಯಲ್ಲಿ ಎಣಿಸಿಕೊಂಡು ಅವನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾನೆ.